ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾಗೆ ಬಿಗ್ ಶಾಕ್. ಇರಾನ್ ಪಡೆಗಳು ಅಮೆರಿಕದ 2 ವಾರ್ ಜೆಟ್ಗಳನ್ನು ಹೊಡೆದುರುಳಿಸಿವೆ. ನಾಪತ್ತೆಯಾದ ಅಮೆರಿಕನ್ ಪೈಲಟ್ ತಲೆಗೆ ಇರಾನ್ ಈಗ ಬಂಪರ್ ಬಹುಮಾನ ಘೋಷಿಸಿದೆ. ಟ್ರಂಪ್ ವಾರ್ನಿಂಗ್ ನಡುವೆಯೂ ಇರಾನ್ ನಡೆಸಿರೋ ಈ ಅಟ್ಯಾಕ್ ಹೇಗಿತ್ತೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಶುಕ್ರವಾರ ಅಮೆರಿಕದ ಹೆಮ್ಮೆಯ F-15E ಸ್ಟ್ರೈಕ್ ಈಗಲ್ ಜೆಟ್ ಇರಾನ್ ವಾಯುಪ್ರದೇಶದಲ್ಲಿ ಹಾರಾಡುತ್ತಿತ್ತು. ಆದರೆ ಇರಾನ್ ಕ್ಷಿಪಣಿಗಳು ಈ ವಿಮಾನವನ್ನ ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮ ಮಾಡಿವೆ. ಒಬ್ಬ ಪೈಲಟ್ ಹೇಗೋ ಎಸ್ಕೇಪ್ ಆಗಿದ್ದಾರೆ, ಆದರೆ ಇನ್ನೊಬ್ಬ ಪೈಲಟ್ ಈಗ ಇರಾನ್ ಕಾಡುಗಳ ಮಧ್ಯೆ ನಾಪತ್ತೆಯಾಗಿದ್ದಾರೆ. ಅವರನ್ನ ಹುಡುಕಲು ಹೋದ ಅಮೆರಿಕದ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಮೇಲೂ ಇರಾನ್ ಗುಂಡಿನ ಮಳೆ ಗರೆದಿದೆ. ಇನ್ನೊಂದೆಡೆ ಕುವೈತ್ ಗಡಿಯಲ್ಲೂ ಅಮೆರಿಕದ ಮತ್ತೊಂದು ವಿಮಾನ ಪತನಗೊಂಡಿದೆ. ಈಗ ಇರಾನ್ ಸರ್ಕಾರ ನಾಪತ್ತೆಯಾದ ಪೈಲಟ್ ಅನ್ನ ಜೀವಂತವಾಗಿ ಸೆರೆಹಿಡಿದವರಿಗೆ ಭಾರೀ ಬಹುಮಾನ ಘೋಷಣೆ ಮಾಡಿದೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲೀಬಾಫ್ ಅವರು ಅಮೆರಿಕದ ಸ್ಥಿತಿಯನ್ನ ನೋಡಿ ವ್ಯಂಗ್ಯವಾಗಿ ನಕ್ಕಿದ್ದಾರೆ. ನಮ್ಮನ್ನ ಸೋಲಿಸ್ತೀವಿ ಅಂದವರು ಈಗ ಪೈಲಟ್ಗಳನ್ನ ಹುಡುಕಿಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಈ ಸಂಘರ್ಷ ಈಗ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ? ಟ್ರಂಪ್ ಈಗ ಯಾವ ರೀತಿ ಸೇಡು ತೀರಿಸಿಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಸುದ್ದಿ ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.